ಪಂಚವರ್ಣ ಯುವಕ ಮಂಡಲ ಕೋಟ ಇದರ ಆಶ್ರಯದಲ್ಲಿ ಗಿಳಿಯಾರು ಯುವಕ ಮಂಡಲ, ರೋಟರಿ ಕ್ಲಬ್ ಹಂಗಾರಕಟ್ಟೆ ಸಸ್ಥಾನ, ವಿಪ್ರ ಮಹಿಳಾ ಬಳಗ ಸಾಲಿಗ್ರಾಮ, ರೈತ ಧ್ವನಿ ಸಂಘ ಕೋಟ, ಗೀತಾನಂದ ಫೌಂಡೇಶನ್ ಮಣೂರು ಫ್ರೆಂಡ್ಸ್ ಇವರ ಸಹಯೋಗದಲ್ಲಿ 5ನೇ ತಿಂಗಳ ಸರಣಿ ಕಾರ್ಯಕ್ರಮ ರೈತರೆಡೆಗೆ ನಮ್ಮ ನಡಿಗೆ ಸನ್ಮಾನಿಸುವ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಸಾಲಿಗ್ರಾಮದ ಚಿತ್ರಪಾಡಿ ಸಂಜೀವ ಪೂಜಾರಿ ಅವರನ್ನು ಗೌರವಿಸಲಾಯಿತು. ಸಮಾರಂಭದ ಅಧ್ಯಕ್ಷತೆಯನ್ನು ಪಂಚವರ್ಣ ಯುವಕ ಮಂಡಳದ ಸ್ಥಾಪಕಾಧ್ಯಕ್ಷ ಸುರೇಶ್ ಗಾಣಿಕಾಶ್ ಸೇವದಿ ವಹಿಸಿದ್ರು. ವಿಪ್ರ ಮಹಿಳಾ ಬಳಗ ಸಾಲಿಗ್ರಾಮ ಸಂಘಟಕಿ ವನಿತಾ ಉಪಾಧ್ಯ, ಗಿಳಿಯಾರು ಯುವಕ ಮಂಡಳದ ನಿಕಟಪೂರ್ವ ಅಧ್ಯಕ್ಷ ರಾಘವೇಂದ್ರ ಕುಂದರ್ ಗಿಳಿಯಾರು, ಮಣೂರು ಫ್ರೆಂಡ್ಸ್ ಅಧ್ಯಕ್ಷ ದಿನೇಶ್ ಆಚಾರ್ಯ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಕೆಲವೊಂದು ಪ್ರಾಡಕ್ಟ್ ಅನ್ನ ಇವತ್ತು ನಮ್ಗೆ ಕೊಟ್ಟಿದ್ದಾರೆ, ಅವರನ್ನು ಕೂಡ ನಾವು ನೆನಪಿಸಿಕೊಳ್ತೇವೆ. ಹಾಗೆ ಸುಧೀರ್ ಕೊಯ್ಕೂರ ಬೆಳೆಗಳನ್ನ ಬೆಳೆದು ಅನುಭವಿ ಕೃಷಿಕರಾಗಿ ನಮ್ಮ ಈ ಒಂದು ಊರಿಗೆ, ತಮ್ಮ ಊರಿಗೆ ಹೆಸರನ್ನ ತರುವಂತ ಕೃಷಿಕರಾಗಿದ್ದಾರೆ. ಹಾಗಾಗಿ ಅವರನ್ನ ಇವತ್ತು ಗುರುತಿಸಿದ್ದೇವೆ, ಅವರನ್ನ ಗೌರವಿಸ್ತಾ ಇದ್ದೇವೆ. ಹಾಗೆ ಬಂದಿರುವಂತಹ ಎಲ್ಲರನ್ನ ಸ್ವಾಗತಿಸುತ್ತಾ ಮುಂದಿನ ಪ್ರಾಸ್ತಾವಿಕ ಮಾತುಗಳಿಗಾಗಿ ಮಾತಿಗೆ ಅರ್ಥವಿಲ್ಲ ಪ್ರಶ್ನೆ ಇಲ್ಲ. ಕೇಳಿ, ಎಲ್ಲ ಕಂಡ್ರು ಕೃಷಿ, ಸುತ್ತಮುತ್ತ ಕೃಷಿ. ನಾ ಕಂಡೆ ಹೋದಾನೆ ಕಣ ಕಂಡಿವಿ. ಆ ಕಣ್ಣ ಉದ್ದಿನ ಕೊಂಡಿ, ಮನೆ ಎದುರು ಹಟ್ಟೆ ಮನೆಗೆ ಟಾಂಕ್ ನಿಜವಾಗಿ ಆಗಲಿಕ್ಕೆಲ್ಲ ಹಾಗೆ ಮಾಡಿ. ಈಗೆಲ್ಲ ಮಕ್ಕಳು ಬಂತಾರೆ ಸಮಸ್ಯೆ ಇಲ್ಲ. ನಮ್ಮಲ್ಲ ನಮ್ಮಲ್ಲ ಮಗು ಬೈತು ಬೆಂಗಳೂರಿಗೆ ಲಾಕ್ಡೌನಿಗೆ. ಮಗು ಏನು ನೋಡ್ರು ಹಾಲು ಕೊಟ್ಟರು ಕುಡಿದಿಲ್ಲ. ಬಟ್ರೆ ಮಗು ನಂದಿನಿ ಹಾಲು ಬೇಕಂತ ಮಗಿಗೆ ನಂದಿನಿ ಹಾಲು ಇದು ಜನ ಕೊಡುತ್ತೆ, ಅದು ಗೊತ್ತಿಲ್ಲ ಸಂಗಡಿ. ಸೊ ಹೊಟ್ಟಿಯಲ್ಲೋ ಮನೆಯಲ್ಲೋ ಖಂಡಿತ ಇವತ್ತಿನ ಆ ಖುಷಿ ಆ ಮನೆ ಕಣ್ಣಿಗೆ ಆ ಹಟ್ಟಿ ಬೆಗುತ್ತಿದ್ದ ಗಂಟಿ ಕಾಣ್ತೀವಿ. ಅಲ್ಲಿ ಮತ್ತೆ ಕೃಷಿಕ ಮಟ್ಟಿ ಮತ್ತೆ ಬೇರೆ ಸಂದೇಹವಿಲ್ಲ. ಮತ್ತೊಂದು, ನನಗೆ ಇದು ಸರಿ ಜಿಲ್ಲಾ ಮಟ್ಟದಲ್ಲಿ ತೃತೀಯ ಕೃಷಿ ಪ್ರಶಸ್ತಿ ಬಂದಿದೆ. ಬಟ್ರೆ ಸರ್ ನಮಗೆ ನಂಗೆ ಅವರು ಎಲ್ಲ ಸನ್ಮಾನ, ಜಿಲ್ಲಾಧಿಕಾರಿ ಅವರು ಮತ್ತೆ ಬೊಮ್ಮಾಯಿಯವರು ಸನ್ಮಾನ ಮಾಡಿದರು. ಆ ಖುಷಿಗಿಂತ ಮೊನ್ನೆ ನಮ್ಮ ಕೋಟ ಸಿ ಎ ಬ್ಯಾಂಕಿನವರು ಇಲ್ಲಿ ನಮ್ಮ ಮೊನ್ನೆ ಸನ್ಮಾನ ಮಾಡಿದ್ದಾರೆ. ಅದ್ರಕ್ಕಿಂತ ನಂಗೆ ಈ ಸೊನ್ನೆ ಕಡೆ ಈ ಮನೆಗೆ ಹೋಗಿ ಆ ರೈತರಿಗೆ ಸನ್ಮಾನ ಮಾಡುವ ಖುಷಿ ನಂಗೆ ತಗೊಳ್ಳೋದಕ್ಕಿಂತ ಕೂಡದ ಖುಷಿ ಇದೆ ಯಾವುದೂ ಇಲ್ಲ. ಯಾಕಂತ ಹೇಳಿದ್ರೆ ಏನು ಕೊಡ್ತೀರಿ ಮುಖ್ಯ ಅಲ್ಲ, ಏನು ಕೊಡುತ್ತೋ ಕೋಟಿ ಕೊಟ್ಟರು ಖರ್ಚಾಗ್ತದೆ, ಏನು ಕೊಟ್ಟರು ಮಾಯವಾಗ್ತದೆ. ಆ ಪ್ರೀತಿ ಅವ್ರ ಮನೆ ಬಾಗಿಲಿಗೆ ಬಂದು ಅವ್ರ ದಂಪತಿನ ಕೂರಿಸಿ ಅವ್ರ ಸಂಸಾರದ ಎಲ್ಲರೂ ಸೇರಿಸ್ಕೊಂಡು ಎಲ್ಲರೂ ಸ್ನೇಹಿತರೆಲ್ಲ ಸಂಜೆ ಬಂದು ಆ ಸನ್ಮಾನಿಸ್ತಾರಲ್ಲ, ಅದಕ್ಕಿಂತ ಮುಂದೆ ಯಾವ ಸಮಯ ಅಷ್ಟು ಖುಷಿ ಆಗ್ತದೆ. ಬಲು ಅಪರೂಪ. ಅದರಲ್ಲಿ ನಾವು ಈ ರೈತರೆಡೆಗೆ ನಮ್ಮ ನಡಿಗೆ ಎಂಬ ಸರಣಿ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಸಾಧಕ ರೈತರನ್ನ, ಅದು ಹಿರಿಯರಿರ್ಬೋದು, ಯುವಕರಿರ್ಬೋದು, ಆ ಸಾಧಕರ ರೈತರ ಮನೆಗೆ ತೆರಳಿ ಗುರುತಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಉದ್ದೇಶದಿಂದ ಇವತ್ತು ಈ ಚಿತ್ರಪಾಡಿ ಪರಿಸರಕ್ಕೆ ನಾವು ಬಂದಿದ್ದೇವೆ. ಇಲ್ಲಿ ಸಂಜೀವ ಪೂಜಾರಿ ಅವರನ್ನು ಕಳೆದ 2 ತಿಂಗಳ ಹಿಂದೆ ನಮ್ಮ ವನಿತಾ